ಸುಮಾರು 500 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಸರ್ವಧರ್ಮಿಗಳ ಸಂಗಮ ಕ್ಷೇತ್ರ ಕನ್ನಂಗಾರು ಶ್ರೀ ಬ್ರಹ್ಮಬೈದರ್ಕಳ ಗರೋಡಿಯಲ್ಲಿ ವಾರ್ಷಿಕ ಜಾತ್ರಾ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸೂಡಾ ಕೋಟಿ ಪೂಜಾರಿ ಅವರಿಗೆ ಗರೋಡಿಯ ಆಡಳಿತ ಸಮಿತಿಯ ಮಾಲಕ ಸನ್ಮಾನಿಸಿ ಗೌರವಾರ್ಪಣೆ ಮಾಡಲಾಯಿತು। ಆ ಬಳಿಕ ಮಾತನಾಡಿದ ಗರೋಡಿ ಆಡಳಿತ ಸಮಿತಿಯ ಪ್ರಮುಖರಾದ ಸೀನಾ ಪೂಜಾರಿ ಅವರು ಸುಮಾರು 500 ವರ್ಷಗಳ ಇತಿಹಾಸವನ್ನ ಹೊಂದಿರುವ ಈ ಕನ್ನಂಗಾರು ಶ್ರೀ ಬ್ರಹ್ಮಬೈದರ್ಕಳ ಗರೋಡಿ ಬೈಹುಲಿನ ಮಣ್ಣುಗೋಡಿಯದ್ದಾಗಿದ್ದು ಸಣ್ಣ ಕೂಡುಕಟ್ಟು ಹೊಂದಿರುವ ಈ ಗರೋಡಿಯ ಸಮಗ್ರ ಜೀರ್ಣೋದ್ಧಾರವನ್ನ ಜಾತಿ ಮತ ಭೇದವಿಲ್ಲದೆ ಎಲ್ಲರ ಸಹಕಾರದಿಂದ ನಡೆಸುವ ಮೂಲಕ ಸರ್ವಧರ್ಮೀಯರ ಸಂಗಮ ಕ್ಷೇತ್ರವಾಗಿ ಈ ಗರೋಡಿ ಇಂದಿಗೂ ಬೆಳಗ್ತಾ ಇದೆ ಎಂದರು। ಈ ಸಂದರ್ಭ ಗರೋಡಿಯ ಪ್ರಧಾನ ಅರ್ಚಕ ಗಿರಿಧರ್ ಪೂಜಾರಿ ಸಹಿತ ಬ್ರಹ್ಮಬೈದರ್ಕಳ ಗರಡಿ ಕನ್ನಂಗಾರ್ ಒಂದು ಬಾರಿ ಪುರಾತನ ಕಾಲದಿಂಚಿ ಬತ್ತಿತ್ತಿನ ಒಂಜಿ 500 ವರ್ಷದ ಇತಿಹಾಸ ಉಂಟು। ಒಂದು ಮಣ್ಣದ ಗೋಡೆಡಿತ್ತಿನ ಈ ಗರಡಿನ 1919 ಒಂದು ರಿನಿವೇಶನ್ ಆಂಡು ದಯಪಂಡ ಮಾರ್ಗ ಹೋಗಿನ ಅತ್ತ ಅಜೀರ್ಣ ಅವಸ್ಥೆಯಲ್ಲ ಇತ್ತು। ಒಂದು ಒಂಜಿ ಬಾರಿ ಎಲ್ಲಿಯ ಊರು ಅಂಚಾದಿ ನೆಟ್ಟು ಸರ್ವ ಜಾತಿ ಧರ್ಮ ಮಾತದಕ್ಕೆಲ್ಲ ನೆಟ್ಟು ಮಾತೆಲ್ಲ ನೆಟ್ಟು ಒಗ್ಗಟ್ಟಾದ ಈ ಗರಡಿನ ಬಾರಿ ಪೊರ್ಲು ಮಲ್ತೀವಿ ಅಂಚನೆ ಎಂಕಲ್ನ ಈ ಗರಡಿಗೆ ಒಂಜಿ ಅಧ್ಯಕ್ಷ ಸ್ಥಾನ ಸರ್ವ ಕಾರ್ಯಕಾರಿ ಸಮಿತಿದ ಅಧ್ಯಕ್ಷ ಆದ ನೆಟ್ಟು ಮಸ್ತ್ ಕೆಲಸ ಮಾಡ್ತದ ಅಂಚತ್ತ ಅಂದ್ರೆ ಎಂಕಲ್ನ ಊರ್ದ ಪರ ಊರ್ದ ಮಾತೆರ್ನ ಸಹಕಾರಡು ಎಂಕಲ್ ಈ ಗರಡಿನ ಪೊರ್ಲು ಮಲ್ತ ಬೊಕ್ಕ ಒಂದು ಈ ಗರಡಿ ದುಂಬು ಅನಾದಿ ಕಾಲದ 25 ಗರಡಿ ಉಂದುಲ ಒಂಜಿ ಗರಡಿ ಸೇರ್ತಿತ್ತು ಅಂಚಾದ ಈ ಗರಡಿ ಎಡ್ಡೆ ಕೆಲಸಗಳು ಹೂವನ್ನೆಲ್ಲ ನಮ್ಮದು ಬತ್ತದು ಕೈ ಮುಗಿಯಡ ಆಕಲ್ನ ಕೆಲಸ ಸಂಪೂರ್ಣವಾದ ಆತನ ಮಾಡಿದ್ದು ಎಂಕಲು ಪನ್ನೊಂದು ಆಡಳಿತ ಸಮಿತಿಯ ಪ್ರಮುಖರು ಜೊತೆಗಿದ್ರು।